ನಿಡಗಲ್ ಹೋಬಳಿಯ ಮರೂರು ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಗ್ರಾಮ ಘಟಕದ ಉದ್ಘಾಟನೆಯನ್ನು ಹಸಿರು ಸೇನೆಯ ತಾಲೂಕು ಘಟಕದ ಅಧ್ಯಕ್ಷರಾದ ಪೂಜಾರಪ್ಪ ಅವರು ನೆರವೇರಿಸಿದರು. ರೈತರಲ್ಲಿನ ಒಗ್ಗಟ್ಟು ಮತ್ತು ರೈತ ಸಂಘ ಎಂದರೆ ರಾಜಕೀಯ ಪಕ್ಷದವರಿಗೆ ಭಯವಾಗುತ್ತೆ. ತಾಲೂಕಿನ ರೈತ ಸಂಘ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಹೋರಾಟದ ಫಲವಾಗಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹಸಿರು ಸೇನೆಯ ತಾಲೂಕು ಘಟಕದ ಉಪಾಧ್ಯಕ್ಷರಾದ ಹರಿಹರಪುರದ ಎಚ್.ಟಿ. ನಾರಾಯಣಪ್ಪ, ಅನಿಲ್ ಕುಮಾರ್ ಸೇರಿದಂತೆ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ದಲಿತ ಸಂಘದವನು ದಲಿತ ಸಂಘ ಕೃಷ್ಣಮೂರ್ತಿ ಅವರು ಮತ್ತೆ ಇನ್ನೊಬ್ಬ ದಲಿತ ಸಂಘ ಮಂಜಣ್ಣ ಅವರು ನನಗೆ ಎಡಕೊಬ್ಬರು ಬಲಕೊಬ್ಬರು ಭೀಮ್ನಂತ ನಿಂತು ಏನು ಬಂದ್ರೆ ನಾವು ಇದ್ದೀವಿ ಅಂತ ನೂರಾರು ಸಂಘಟನೆಯನ್ನು ಅರ್ಧ ಬಂತು ಸಪೋರ್ಟ್ ಕೊಟ್ಟರು. ಇವತ್ತು ಭದ್ರಾ ಮೇಲ್ದಂಡೆ ತುಂಗಭದ್ರಾದ ಇನ್ನೊಂದು ವರ್ಷದೊಳಗೆ ಬರ್ಬೋದು ನೀರು ಹತ್ತಿರದಲ್ಲಿ. ಇವತ್ತು ಭದ್ರಾ ಮೇಲ್ದಂಡೆ ಅದು ಇವತ್ತು ಭಾರಿ ತುರ್ತಾ ನಡೀತಾ ಇತ್ತು. ಎತ್ತಿನ ಒಳ್ಳೆಯದು ನಡೀತಾ ಐತೆ ಕೆಲಸ. ಇಷ್ಟು ಕೆಲಸ ನಮ್ಮ ಪಾಗೋಡಕ್ಕೆ 3 ಕಡೆಯಿಂದ ನೀರು ಬರ್ತೈತೆ. ಯಾರು ಆ ಥರ ಬೀಳ್ಬೇಡ ರೈತರು. ಏನೋ ಒಂದು ಸಂದರ್ಭ ಆಗ್ತೈತೆ, ಸರ್ಕಾರಕ್ಕೆ ನಾವು ಗುರಿಯಾಗಿ ನಿಂತ್ಕೋಬೇಕು. ಇಷ್ಟು ಕೆಲಸ ಮಾಡಿಸ್ತಾ ತಾಲೇನೆ ಪಾಸ್ತಾ ನಡೀತಾ ಇದ್ದೆ ಅಂಥವನ್ನ ನಾವು ಹೋರಾಟದಿಂದ ತಂದಿವತ್ತು ಯಾರು ರಾಜಕೀಯ ತಂದಿಲ್ಲ.